ಭಂಡಾರದ ಮನೆ ಮತ್ತು ವಿಶೇಷವಾಗಿ ಆ ಗರ್ಭಗೃಹದಲ್ಲಿ ಇವತ್ತು ಬಂಟದ ಮತ್ತು ಪರಿಹಾರ ದೈವಗಳನ್ನು ನೂತನವಾದಂಥ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡತಕ್ಕಂಥ ಉಚ್ಚಿಲ ಪದ್ಮನಾಭ ತಂತ್ರಿಗಳ ಹಿರಿಯರ ಹಿರಿತನದಿಂದ ಒಂದು ಪಾರಂಪರಿಕವಾಗಿ ಮನೆತನದಿಂದ ಈ ಗ್ರಾಮಕ್ಕೆ ಒಂದು ಅವಿನಾಭಾವ ಸಂಬಂಧ ಇದ್ದು ವಿಶೇಷವಾಗಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಭಾಳಷ್ಟು ಔಚಿತ್ಯಪೂರ್ಣವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಕೋವಿಡಿನ ಪರಿಣಾಮದಿಂದ ಇವತ್ತು ಜನ ಎಷ್ಟು ದೈವತಾ ಕಾರ್ಯಕ್ರಮಗಳಿಗೆ ಭಕ್ತಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಿದರೆ ಕೋವಿಡ್ನ ಯಾವುದೇ ಒಂದು ಪರಿಣಾಮವನ್ನು ಎದುರಿಸಲಿಕ್ಕೂ ಕೂಡ ಭಕ್ತಾದಿಗಳು ಭಕ್ತಿ ಮಾರ್ಗಕ್ಕಿಂತ ಮತ್ತು ದೈವಿಕ ಶಕ್ತಿಗಿಂತ ಎಲ್ಲವೂ ದೊಡ್ಡದು ಅಂತ ಹೇಳುವಂಥ ರೀತಿಯಲ್ಲಿ ಎಲ್ಲರೂ ಇವತ್ತು ಇಲ್ಲಿ ಭಾಗವಹಿಸ್ತಾ ಇರುವಂಥದ್ದು ತುಂಬ ಹೃದಯ ತುಂಬಿ ಬಂದಿದೆ. ಈ ಕಾರ್ಯಕ್ರಮ ಎಲ್ಲ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಯಲಿ. ಕಳೆದ 2 ವರ್ಷದಿಂದ ಎಷ್ಟೋ ಸಂಸಾರಗಳು ಇವತ್ತು ಕಂಗೆಟ್ಟೋಗಿದೆ. ಉದ್ಯೋಗ ಕ್ಷೇತ್ರ, ಉದ್ಯಮ ಕ್ಷೇತ್ರ, ವ್ಯವಹಾರ ಕ್ಷೇತ್ರ, ಕೃಷಿ ಕ್ಷೇತ್ರದಲ್ಲಿ ಭಾಳಷ್ಟು ಜನ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ವೈರಸ್ಸಿನ ಪ್ರಭಾವ ಅಂತ ಹೇಳ್ಕೊಳ್ಳುವಂಥ ಒಂದು ದೊಡ್ಡ ಜಾಲ ಆರೋಗ್ಯದ ಪರಿಸ್ಥಿತಿಯಲ್ಲಿ ಜನರನ್ನು ಭಯಭೀತಿ ಇಟ್ಟಿಸುವಂಥ ಒಂದು ಪ್ರಕ್ರಿಯೆ ಒಂದು ಭಾಗದಲ್ಲಿ ನಡೆದರೆ, ಇದೊಂದು ಮಾನಸಿಕವಾಗಿ ಜನರ ಆತ್ಮಸ್ಥೈರ್ಯವನ್ನು ಕುಗ್ಗಿಸತಕ್ಕಂಥ ಪರಿಸ್ಥಿತಿ ಕೂಡ ಇವತ್ತು ನಿರ್ಮಾಣ ಆಗ್ತಾ ಇದೆ. ಆರೋಗ್ಯ ಇಲಾಖೆಯಲ್ಲಿ ಬೇರೆ ಬೇರೆ ರೀತಿಯ ಹವಾಂತರಕ್ಕೆ ಯಾವುದೇ ರೀತಿಯ ಒಂದು ಹದ್ದುಬಸ್ತಿ ಇಲ್ಲದಂಥ ಸ್ಥಿತಿಯಲ್ಲಿ ಇವತ್ತು ಸಮಾಜ ಕಂಗೆಟ್ಟೋಗಿದೆ. ಇದರಿಂದ ದೇವತಾ ಶಕ್ತಿಯೇ ಇದನ್ನು ಸಂರಕ್ಷಣೆ ಮಾಡಬೇಕಲ್ಲದೆ ದೇವತಾ ಶಕ್ತಿಯೇ ಈ ಭಕ್ತ ಜನರನ್ನು ರಕ್ಷಣೆ ಮಾಡಬೇಕು ಅಂತ ಅಲ್ಲದೆ ಬೇರೆ ಮಾನಸಿಕವಾಗಿ ಸುದೃಢವಾಗಿ ಇರತಕ್ಕಂಥ ಸದ್ಬೋಧನೆಯನ್ನು ಆ ಮಾತಾಯಿ ಕರುಣಿಸಬೇಕು. ಪರಿಪೂರ್ಣವಾಗಿ ಇನ್ನು ಬರತಕ್ಕಂಥ ಎಲ್ಲ ರೀತಿಯ ಕಾರ್ಯಕ್ಷೇತ್ರದಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳಗಿಸಲಿಕ್ಕೆ ಬೇಕಾದಂಥ ಅವಕಾಶ ಅನುಕೂಲತೆಯನ್ನು ಭಕ್ತಾದಿಗಳಿಗೆ ಸ್ವಾಮಿ ನಡೆಸಿಕೊಡಲಿ. ನಾಳೆ ನಡೆಯತಕ್ಕಂಥ ಆ ನೇಮೋತ್ಸವ ಒಳ್ಳೆಯ ರೀತಿಯಲ್ಲಿ ನಡೆದು ಈ ದೇಶಕ್ಕೆ ಬರತಕ್ಕಂಥ ಎಲ್ಲ ರೀತಿಯ ಗಂಡಾಂತರದಿಂದ ಈ ದೇಶವನ್ನು ಪಾರು ಮಾಡತಕ್ಕಂಥ ಶಕ್ತಿಯನ್ನು ಆ ದೈವಗಳು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತೀವಿ.
ರಾಜಕೀಯೇತರವಾದ ನಮ್ಮ ಈ ಪ್ರಯತ್ನ ಮಾಡಿದೆ ಐದು ರಾಜೇಶ್ ಗಡಿ ಕೊಡ್ತಿದ್ದಾರೆ ಎಂಗ್ಲಿಗೆ ಕೊಡಿತನಾಟ ಬೆರೆಸಕ್ಕಾಗಿದ್ದು ಎಂಗ್ಲಾಗ ಪೂರ ಕಾರ್ಯಕ್ರಮ ಸಂಯೋಜನೆ ಮಾಡ್ತಿದ್ದು ಊರೆಲ್ಲ ಹುರಿದಿನ ಸಾಧ ಒಂದು ಚುರುಕದ ಒಂದು ವ್ಯಕ್ತಿತ್ವ ಆ ಚುರುಕದ ವ್ಯಕ್ತಿತ್ವ ಕೋಡೆ ದಾನೆ ಗೊತ್ತಿದ್ದೇವೆ ದೈವದ ಒಂದು 60 ರೂಪಾಯಿನ ಅಥವಾ ಎಂಗ್ಲಿಗೆ ಎಡ್ಡೆನ ಕನ್ನಡ ಆಳುದು ಕನ್ನಡ ಗೊತ್ತಿದೆ ಅಂತೂ ನನಗೊಂದು ಅನಾರೋಗ್ಯದ ಸ್ಥಿತಿ ಬೈದರೆ ಆ ಸ್ಥಿತಿಗೆ ದೈವ ಎಂಗ್ಲಿಗೆ ಅನುಗ್ರಹ ಮಾಡ್ತದೆ ಆ ರೀತಿಯ ದೇಹ ಅಥವಾ ಪ್ರಾಣ ಓನಿಲ್ಲ ಅಪಾಯ ಆವನ ಲೆಕ್ಕ ಅವರಿಗೆ ದೈವದ ಸಂಪೂರ್ಣ ಅನುಗ್ರಹ ಬರಲು ಇಂಜಿನ ಅವರಿಗೆ ಆರೋಗ್ಯವಂತರ ನನ್ನ ದುಡಿದ ಲೆಕ್ಕನೇ ಹೆಂಚಾರಿದ್ದಾರೆ ಐಡ್ಲ ಈ ಶಕ್ತಿ ಪ್ರಾಪ್ತಿಯಾದ ಅವರಿಗೆ ಅಷ್ಟೇ ಆರೋಗ್ಯ ಬರಲು ಪ್ರಾರ್ಥನೆ ಮಾಡ್ತದೆ ಪ್ರಸಾದ ನೆರವೇರ ಅವರಿಗೆ ಪಲ್ಲೆ ಆರಾಧನೆ ಮಂತ್ರಿಂಚಿನ ದೇವರ ಈ ನವೀಕರಣ ವಂಚಿನ ಒಂದು ಭಂಡಾರನ ನಮ್ಮ ನಿರ್ಮಾಣ ನಿರ್ಮಾಣ ಅಂತ ಇದ್ದ ದಿನ ಶುಭ ಮುಹೂರ್ತಡು ಭವ್ಯ ವಿಘ್ನೈಜ್ಯ ಅಂದರೆ ಎಂಗ್ಲಿಗೆ ಆ ಪ್ರತಿಷ್ಠೆಲ್ಲ ಅಂಚಿನ ಪೂಜಾ ಕಾರ್ಯ ನೆರವೇರಿಸಬಡಿ ನನ್ನ ಗುಂಪು ಇಡೀ ರಾತ್ರಿ ನೆನಪುವಂಚಿನ ಭಂಡಾರ ಕಾರ್ಯ ಅಂಚಿನ ಎಲ್ಲ ನೇಮ ಅವಿನ ಪೂರ ದೇವರು ಒಬ್ಬರು ನಡಪಾಡುವುದು ಅಂಚನೆ ಈ ನವೀಕರಣ ಪ್ರಕ್ರಿಯೆಯನ್ನು ಭಾಗವಹಿಸಂತ ಆಯ್ತು ತನು ಮನ ಧನ ಸಂಪೂರ್ಣ ಆಯ್ತು ಶ್ರಮ ವಹಿಸಾದ ಶ್ರದ್ಧೆಡು ಈ ಒಂದು ಕೆಲಸ ಮಂತ್ರಿನ ಪೂರ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಹರೀಶ್ ನಮ್ಮ ಸದಾಶೋಕ್ ಜಗದೀಶ್ ಪೂರ ಎಲ್ಲ ಭಾರಿ ಶ್ರಮ ಮಂತ್ರಿ ಶ್ರದ್ಧೆ ಆಯ್ತಾ ಸಂಪೂರ್ಣ ಫಲ ದೈವ ಅಕ್ಲೆ ಒದಗಾದ ಕೊರಡು ಕುಟುಂಬಕ್ಕೆ ಬರ್ತಾನೆ ಸಮಸ್ತ ದೋಷ ದೂರ ಅಂತದ್ದು ಅಕ್ಲಿಗೆ ಆ ಕುಟುಂಬದ ಒಂದು ಸುಖ ಸಂತೋಷ ಅಂಚಿನ ಸಮಾಜದ ಒಂದು ಪ್ರೀತಿ ವಿಶ್ವಾಸದ ಬಾಳುನಂಚಿನ ಆ ಒಂದು ಪುಣ್ಯಕೀರ್ತಿನ ದೇವರ ಒದಗಾದ ಕೊರಡು ಪ್ರಾರ್ಥನೆ
Thank you.